ಹೌದು, ಈ ದೃಶ್ಯ ನೋಡಿದ್ರೆ ಮತ್ತೊಂದು ಸಲ ನೋಡೋ ವಾಸೆ ಹುಟ್ಟುತ್ತೆ. ಲಯಬದ್ಧವಾಗಿ ಹುಟ್ಟುಹಾಕಿ ದೋಣಿಗಳು ಓಟ ಮಾಡ್ತಾ ಇದ್ರೆ ಕೆಲ ಕ್ಷಣ ಮೈಮರೆತು ಹೋಗುತ್ತೆ. ಇಂತಹ ದೃಶ್ಯ ಕಂಡಿದ್ದು ಬ್ರಹ್ಮಾವರ ಸ್ವರ್ಣ ನದಿಯ ಕಯಾಕಿಂಗ್ ಸ್ಪರ್ಧೆಯಲ್ಲಿ. ನೂರಾರು ಜನ ಕಯಾಕಿಂಗ್ ಸ್ಪರ್ಧೆಯನ್ನ ನೋಡೋದಕ್ಕಾಗಿಯೇ ಕುತೂಹಲದಿಂದ ಕಾಯ್ತಾ ಇದ್ರು. ಉಡುಪಿ ಬ್ರಹ್ಮಾವರದ ಸ್ವರ್ಣ ನದಿ ಅಳಿವೆ ಬಾಗಿಲಿನಲ್ಲಿ ರಾಜ್ಯಮಟ್ಟದ ಕಯಾಕಿಂಗ್ ಸ್ಪರ್ಧೆಯನ್ನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ವತಿಯಿಂದ ಕರ್ನಾಟಕ ಕ್ರೀಡಾಕೂಟದ 2025 ಅಂಗವಾಗಿ ಕಯಾಕಿಂಗ್ ಸ್ಪರ್ಧೆ ಆಯೋಜಿಸಲಾಗಿತ್ತು. ಮಹಿಳಾ ಕಯಾಕಿಂಗ್ ಸ್ಪರ್ಧೆಯಲ್ಲಿ ಕಯಾಕಿಂಗ್ K1 ವಿಭಾಗದಲ್ಲಿ ಬೆಂಗಳೂರು ನಗರದ ಸಮರ ಎ ಚಾಕೋ ಪ್ರಥಮ ಸ್ಥಾನ, ಬೆಂಗಳೂರು ಗ್ರಾಮಾಂತರದ ಹರಿಣಿ ದ್ವಿತೀಯ ಮತ್ತು ಕೋಲಾರದ ಅದ್ವಿತಿ ತೃತೀಯ ಸ್ಥಾನ ಪಡೆದರೆ, ಕಯಾಕಿಂಗ್ 2 ವಿಭಾಗದಲ್ಲಿ ಬೆಂಗಳೂರು ನಗರದ ಸಮರ ಮತ್ತು ಹರಿಣಿ ಪ್ರಥಮ, ಬೆಂಗಳೂರು ಗ್ರಾಮಾಂತರದ ತೇಜಶ್ರೀ ಮತ್ತು ಸನ್ವಾನಿ ದ್ವಿತೀಯ, ಮಂಗಳೂರಿನ ಅಭ್ಯತಾ ಕೆ ಮತ್ತು ಅವ್ಯ ಬಿ ತೃತೀಯ ಸ್ಥಾನ ಪಡೆದರು. ಈ ಹಿಂದೆ ಬ್ರಹ್ಮಾವರ ತಾಲೂಕಿನಲ್ಲಿ ಕಯಾಕಿಂಗ್ ಮೊದಲ ಬಾರಿ ಆಯೋಜಿಸಿದ ಮಾಜಿ ಶಾಸಕ ರಘುಪತಿ ಭಟ್ ಗಮನ ಸೆಳೆದರು. ಈ ಬಾರಿ ಮತ್ತೆ ಆಯೋಜನೆಯಾಗಿದ್ದು ಮತ್ತೆ ಕ್ರೀಡಾಸಕ್ತರ ಸಂಖ್ಯೆ ಹೆಚ್ಚಾಗುವ ಲಕ್ಷಣ ಇತ್ತು. ಇಂತಹ ಬಹಳಷ್ಟು ಕ್ರೀಡೆಗಳು ಕರಾವಳಿ ಭಾಗದಲ್ಲಿ ಆಯೋಜನೆಯಾಗಿ ತರಬೇತಿಗೆ ವೇದಿಕೆಯಾಗಿ ರಾಷ್ಟ್ರಮಟ್ಟದಲ್ಲಿ ಈ ಭಾಗದ ಯುವಕ ಯುವತಿಯರು ಮಿಂಚಲಿ ಅನ್ನೋದೇ ಎಲ್ಲರ ಆಶಯ. ಕ್ವಾಲಿಫೈಡ್ ಫಾರ್ ಅಪ್ಕಮಿಂಗ್ ನ್ಯಾಷನಲ್ ಗೇಮ್ಸ್ ಇಲ್ಲಿ ಉತ್ತರಾಖಂಡ ಸ್ಟಾರ್ಟ್ ಆಗುತ್ತೆ 26 ಜನವರಿ ಟು 14 ಫೆಬ್ರವರಿ ಉತ್ತರಾಖಂಡ ಡೆಹ್ರಾಡೂನ್. ಅಲ್ಲಿ ತೆಹರಿ ಡ್ಯಾಮ್ ಇದೆ, ಅಲ್ಲಿ ನಮ್ಮದು ಈಗ ಕ್ವಾಲಿಫೈ ಆಗಿದೆ ಫ್ರಮ್ ಕನ್ನಡ ಗೌರ್ಮೆಂಟ್, ಕನ್ನಡ ಸ್ಟೇಟಿಂದ. ಸೊ ನಾಳೆ ಇದ್ದು ಈವೆಂಟು ಡ್ರ್ಯಾಗನ್ ಬೋಟ್ ಆ್ಯಂಡ್ ಸ್ಟ್ಯಾಂಡಪ್ ಪೆಡಲ್. ಡ್ರ್ಯಾಗನ್ ಬೋಟ್ ನ್ಯಾಷನಲ್ ನೀವು ನೋಡಿರ್ಬೋದು, ಲಾಸ್ಟ್ ಇಯರ್ ಇಲ್ಲಿ ನಾನು ಇದೇ ಲೆವೆಲ್ ಮಾಡಿದ್ದೀನಿ ವಿತ್ ಸಪೋರ್ಟ್ ಆಫ್ ದಿಸ್ ಗೌರ್ಮೆಂಟ್, ಕನ್ನಡ ಗೌರ್ಮೆಂಟ್, ಕನ್ನಡ ಒಲಿಂಪಿಕ್ ಅಸೋಸಿಯೇಷನ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಫೀಸ್. We all got support from and we did very well here, and Karnataka was the overall champion.